ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಡಬೂರು ಸಾಲ್ಮರದ ಮನೆಯಲ್ಲಿ ಶನಿವಾರ ನಡೆದ ಎಕೆಎಂಎಸ್ ಬಸ್ ಮಾಲಕ ರೌಡಿ ಶೀಟರ್ ಸೈಫ್ ಯಾನೆ ಸೈಫುದ್ದೀನ್ ಅತ್ರಾಡಿ ಕೊಲೆ ಪ್ರಕರಣದ 3 ಆರೋಪಿಗಳನ್ನು ಪೊಲೀಸರು ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಆರೋಪಿಗಳಾದ ಮೊಹಮ್ಮದ್ ಫೈಸಲ್ ಖಾನ್, ಮೊಹಮ್ಮದ್ ಶರೀಫ್, ಅಬ್ದುಲ್ ಶುಕೂರ್ ಅವರನ್ನು ಪ್ರಕರಣದ ತನಿಖಾಧಿಕಾರಿ ಮಲ್ಪೆ ಪೊಲೀಸ್ ವೃತ್ತ ನಿರೀಕ್ಷಕ ರಾಮಚಂದ್ರ ನಾಯಕ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಉಡುಪಿ ಸೀನಿಯರ್ ಸಿವಿಲ್ ಜಡ್ಜ್ ಹಾಗೂ ಸಿಜೆಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ತನಿಖಾಧಿಕಾರಿಗಳು ಆರೋಪಿಗಳನ್ನು ಹೆಚ್ಚಿನ ತನಿಖೆಗಾಗಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದರು. ಆದರೆ ನ್ಯಾಯಾಧೀಶ ಪುರುಷೋತ್ತಮ್ ಆರೋಪಿಗಳನ್ನು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಅಕ್ಟೋಬರ್ 4ರಂದು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶ ನೀಡಿದ್ದಾರೆ. ಅದರಂತೆ ವಶಕ್ಕೆ ಪಡೆದ ಪೊಲೀಸರು ಆರೋಪಿಗಳನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಈ ವೇಳೆ ಮಾಹಿತಿ ನೀಡಿದ ಎಸ್ಪಿ ಹರಿರಾಮ್ ಶಂಕರ್ ಅವರು ಈ ಕೃತ್ಯದಲ್ಲಿ ಇವರು 3 ಮಾತ್ರ ಇದ್ದಾರೆ ಅಥವಾ ಹಿಂದಿನಿಂದ ಬೇರೆಯವರು ಬೆಂಬಲಿಸಿದ್ದಾರೆ ಎಂಬುದು ತಿಳಿದು ಬರಬೇಕಾಗಿದೆ. ಇವರೇ ವೈಯಕ್ತಿಕ ಕಾರಣಕ್ಕೆ ಕೊಲೆ ಮಾಡಿದ್ದಾರೆಯೇ ಅಥವಾ ಸುಪಾರಿ ನೀಡಿ ಕೊಲೆ ಮಾಡಿಸಲಾಗಿದೆ ಎಂಬುದರ ಬಗ್ಗೆಯೂ ತನಿಖೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಪ್ರಕರಣದ ಆರೋಪಿಗಳಾದ ಶರೀಫ್ ಮತ್ತು ಶುಕೂರ್ 2020ರಲ್ಲಿ ನಡೆದ ವಶಿಷ್ಠ ಕೊಲೆ ಪ್ರಕರಣದಲ್ಲಿ ಸೈಫುದ್ದೀನ್ ಜೊತೆಗೆ ಭಾಗಿಯಾಗಿ ಆರೋಪಿಯಾಗಿದ್ದರು. ಇನ್ನೋರ್ವ ಆರೋಪಿ ಫೈಸಲ್ ಖಾನ್ ಸೈಫುದ್ದೀನ್ ವ್ಯವಹಾರ ನೋಡಿಕೊಂಡು ಬಲಗೈ ಬಂಟನಂತೆ ಇದ್ದವನು. ಫೈಸಲ್ ಖಾನ್ ಸೈಫುದ್ದೀನ್ನ ಮನೆಗೆ ಬಂದು ಕಾರಿನಲ್ಲಿ ಕೊಡಬೂರು ಮನೆಗೆ ಕರೆದುಕೊಂಡು ಹೋಗಿ ಇತರ ಇಬ್ಬರೊಂದಿಗೆ ಸೇರಿ ರಾಡ್ ಮತ್ತು ಮಚ್ಚಿನಿಂದ ಕೊಲೆ ಮಾಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಎಂಬುದು ಕಂಡು ಬಂದಿದೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಮಾಹಿತಿ ನೀಡಿದ್ದಾರೆ. ಸೈಫುದ್ದೀನ್ ಎಂಬುವರು ಎಕೆಎಂಎಸ್ ಬಸ್ ಮಾಲಕರಾಗಿರುವಂತಹ ಸೈಫುದ್ದೀನ್ ಎಂಬುವರು ಮರ್ಡರ್ ಆಗಿರುವಂತಹ ಪರಿಸ್ಥಿತಿಯಲ್ಲಿ ಕಂಡು ಬಂದಿದೆ. ಆಮೇಲೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಫಿಂಗರ್ ಪ್ರಿಂಟು ಮತ್ತು ಉಳಿದ ತಂಡಗಳೆಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಸೈಂಟಿಫಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ. ಅದಲ್ಲದೆ ತನಿಖೆ ಮುಂದುವರೆದಿದ್ದಾಗ ನಮ್ಮ CPI ಮಲ್ಪೆ ರಾಮಚಂದ್ರ ನಾಯಕ್ ಮತ್ತು ಅವರ ತಂಡ ಈ ಪ್ರಕರಣದಲ್ಲಿ 3 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಒಬ್ಬ ಮೊಹಮ್ಮದ್ ಫೈಸಲ್ ಖಾನ್ 27 ವಯಸ್ಸು, ಅವರು ಉಡುಪಿ ಮೂಲದವರು. ಮೊಹಮ್ಮದ್ ಶರೀಫ್ ಅವರು ಉಡುಪಿ ಮೂಲದವರು 37 ವಯಸ್ಸು. ಮತ್ತು ಅಬ್ದುಲ್ ಶುಕೂರ್ 43 ವಯಸ್ಸು, ಅವರು ಮಂಗಳೂರು ಕಾಟಿಪಳ್ಳ ಮೂಲದವರು. ಈ 3 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ. ಆಮೇಲೆ ಇದರಲ್ಲಿ ನಮಗೆ ಕಂಡು ಬಂದಿರುವ 2-3 ಮಾಹಿತಿಗಳೇನಂತ ಹೇಳಿದರೆ, ಒಂದು ಇದರಲ್ಲಿರುವಂಥ ಮೊಹಮ್ಮದ್ ಶರೀಫ್ ಹಾಗೂ ಅಬ್ದುಲ್ ಶುಕೂರ್ ಇದಕ್ಕೆ ಮುಂಚೆ 2020ರಲ್ಲಿ ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ವಸಿಷ್ಠ ಎಂಬವರ ಮರ್ಡರ್ ಕೇಸ್ ಆಗಿದ್ದಾಗ ಅದೇ ಕೇಸಲ್ಲಿ ಈಗ ಮೃತಪಟ್ಟಿರೋ ಸೈಫುದ್ದೀನ್ ಯಾರಿದ್ದಾರೆ ಅವರೊಟ್ಟಿಗೆ ಆ ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿದ್ರು ಅಂತ ಕಂಡು ಬಂದಿದೆ. ಅದೇ ರೀತಿ ಮೊಹಮ್ಮದ್ ಫೈಸಲ್ ಖಾನ್ ಎಂಬವರು ಈ ಸೈಫುದ್ದೀನ್ದು ಬಿಸ್ನೆಸ್ ನಡೆಸುವಂಥದ್ದು ಮತ್ತು ಒಂಥರ ರೈಟ್ ಹ್ಯಾಂಡ್ ಥರ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಸೈಫುದ್ದೀನ್ ಇವರು